ನೂತನ ಸರ್ಕಾರದ ಬಳಿಕ ಅಳಿವಿನಂಚಿನಲ್ಲಿ ಕೇರಳ ತುಳು ಅಕಾಡೆಮಿ, ಚಟುವಟಿಕೆಗಳು ಇಲ್ಲದೆ ನಶಿಸುತ್ತಿರುವ ತುಳು ಭವನ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ತುಳು ಭಾಷೆ, ಸಂಸ್ಕೃತಿ ಮತ್ತು ಜಾನಪದ ಪರಂಪರೆಯ ಪ್ರಮುಖ ಕೇಂದ್ರವಾಗಿ ಕಾಸರಗೋಡಿನಲ್ಲಿ ಸ್ಥಾಪನೆಗೊಂಡಿದ್ದ ಕೇರಳ ತುಳು ಅಕಾಡೆಮಿಯು ಇಂದು ಯಾವುದೇ ಚಟುವಟಿಕೆಗಳಿಲ್ಲದೆ ಸಂಪೂರ್ಣ ನಿಷ್ಕ್ರಿಯಗೊಂಡು ನೇಪಥ್ಯಕ್ಕೆ ಸರಿಯುತ್ತಿದೆ. 2 ದಶಕಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ VS ಅಚ್ಯುತಾನಂದನ್ ಅವರು ಮಂಜೇಶ್ವರ ಹೊಸಂಗಡಿ ದುರ್ಗಿಪಳ್ಳದಲ್ಲಿ ಉದ್ಘಾಟಿಸಿದ್ದ ಈ ಅಕಾಡೆಮಿಯು ಹಿರಿಯ ತುಳು ವಿದ್ವಾಂಸ ಡಾಕ್ಟರ್ ವೆಂಕಟರಾಜ ಪುಣಿಚಿತ್ತಾಯ ಅವರ ನೇತೃತ್ವದಲ್ಲಿ ಆರಂಭದಲ್ಲಿ ಅತ್ಯುತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿತ್ತು. ತಿರುವನಂತಪುರ, ಮುಂಬೈ ಸೇರಿದಂತೆ ಹಲವೆಡೆ ವಿಚಾರ ಸಂಕಿರಣಗಳನ್ನು ನಡೆಸಿ 3 ತಿಂಗಳಿಗೊಮ್ಮೆ ತೆಂಬರೆ ಎನ್ನುವ ಪುಸ್ತಕವನ್ನ ಪ್ರಕಟಿಸುತ್ತಿತ್ತು. ಕಳೆದ ಸಲ ಎಡರಂಗ ಸರ್ಕಾರದ ಕಾಲಾವಧಿಯಲ್ಲಿ ಉತ್ತಮ ಕಾರ್ಯ ನಡೆದಿರುವುದಾಗಿ ಅವಕಾಶವಾದವನ್ನ ಉನ್ನಯಿಸುತ್ತಿರುವ ಮಾಜಿ ತುಳು ಅಕಾಡೆಮಿ ಅಧ್ಯಕ್ಷ KR ಜಯಾನಂದರ್ ಅವರು ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಅಪಪ್ರಚಾರಗಳು ನಡೆಯುತ್ತಿದೆ. ಆದರೆ ನನ್ನ ಆಡಳಿತ ಅವಧಿಯಲ್ಲಿ ಹಲವು ರೀತಿಯ ಕಾರ್ಯಗಳನ್ನ ಅತ್ಯುತ್ಸಾಹದಿಂದ ನಿರ್ವಹಿಸಿರುವುದಾಗಿ ಅವರು ಹೇಳಿದರು. ಆದರೆ ಈಗಿನ ಹೊಸ ಸರ್ಕಾರದ ಆಗಮನದ ಬಳಿಕ ಅಕಾಡೆಮಿ ಕಚೇರಿಗೆ ನಿತ್ಯ ಬೀಗ ಜಡಿಯಲಾಗುತ್ತಿದ್ದು, ಗ್ರಂಥಾಲಯ ಹಾಗೂ ಸಭಾಂಗಣವಿದ್ದರೂ ಸಾರ್ವಜನಿಕ ಬಳಕೆಗೆ ಸಿಗುತ್ತಿಲ್ಲ. ಕೇವಲ ಕೆಲವು ಕಾರ್ಯಕ್ರಮಗಳನ್ನು ಹೊರತುಪಡಿಸಿದರೆ ಸಾಹಿತ್ಯ ಪ್ರಕಟಣೆ, ಸಂಶೋಧನೆ ಮತ್ತು ಅಕಾಡೆಮಿಕ್ ಕೆಲಸಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಪ್ರಭಾವಿ ವ್ಯಕ್ತಿಗಳ ನಾಯಕತ್ವವಿದ್ದರೂ ತುಳು ಭವನವು ಇಂದು ಬರೀ ಹೆಸರಿಗೆ ಮಾತ್ರ ಉಳಿದುಕೊಂಡಿದೆ ಎಂದು ಸಾರ್ವಜನಿಕ ವಲಯದಿಂದ ತೀವ್ರ ಆತಂಕ ಹಾಗೂ ಅಸಮಾಧಾನ ವ್ಯಕ್ತವಾಗಿದೆ. ತುಳು ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗೆ ಶಾಲಾ ಕಾಲೇಜುಗಳನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಸಾಹಿತಿ ಕಲಾವಿದರಿಗೆ ಪ್ರಶಸ್ತಿ ನೀಡುವುದು ಮತ್ತು ದಾಖಲೀಕರಣದಂತಹ ಅಕಾಡೆಮಿಕ್ ಕೆಲಸಗಳನ್ನು ಮರುಪ್ರಾರಂಭಿಸಬೇಕೆಂದು ಸ್ಥಳೀಯರು ಹಾಗೂ ಸಾಹಿತ್ಯ ಆಸಕ್ತರು ಆಗ್ರಹಿಸಿದ್ದಾರೆ.